ದಕ್ಷಿಣ ಭಾರತದ ನೆಚ್ಚಿನ ಫ್ಯಾಮಿಲಿ ಫ್ಯಾಷನ್ ಸ್ಟೋರ್ ಜಯಲಕ್ಷ್ಮಿ ಇದೀಗ ಮಂಗಳೂರಿಗೂ ಪಾದಾರ್ಪಣೆ ಮಾಡಿದೆ. ಕೇರಳ ಸಹಿತ ದಕ್ಷಿಣ ಭಾರತದಲ್ಲಿ ಎಲ್ಲರ ಮನೆಮಾತಾಗಿರುವ ಫ್ಯಾಮಿಲಿ ಫ್ಯಾಷನ್ ಸ್ಟೋರ್ ಜಯಲಕ್ಷ್ಮಿಯ 5ನೇ ಶೋರೂಮ್ ಮಂಗಳೂರಿನ ಪಿಚೈನಲ್ಲಿ ಆರಂಭಗೊಂಡಿದೆ. ಈ ಮೂಲಕ ಕರಾವಳಿ ಜನತೆಗೆ ಉತ್ಕೃಷ್ಟ ಗುಣಮಟ್ಟದ ಸೇವೆಯನ್ನ ನೀಡಲು ಸಂಸ್ಥೆಯು ಸಜ್ಜಾಗಿದೆ. ಸಾವಿರದ 1947ರಿಂದಲೂ ದಕ್ಷಿಣ ಭಾರತದಲ್ಲಿ ವಸ್ತ್ರ ಮಾರಾಟ ಕ್ಷೇತ್ರದಲ್ಲಿ ಅತಿ ವಿಶ್ವಾಸಾರ್ಹ ಬ್ರ್ಯಾಂಡ್ ಎಂದರೆ ಅದು ಜಯಲಕ್ಷ್ಮಿ. ದಕ್ಷಿಣ ಭಾರತದಾದ್ಯಂತ ಮನೆ ಮಾತಾಗಿರುವ ಜಯಲಕ್ಷ್ಮಿ ಇದೀಗ ಕರಾವಳಿಯ ಜನತೆಗೂ ಅತ್ಯುತ್ತಮ ಗುಣಮಟ್ಟದ ಸೇವೆ ನೀಡುವ ನಿಟ್ಟಿನಲ್ಲಿ ಸಜ್ಜಾಗಿದೆ. ಮಂಗಳೂರಿನ ಹೃದಯ ಭಾಗ ಬಿಜಿನಲ್ಲಿ ತಲೆ ಎತ್ತಿ ನಿಂತಿರುವ ಶೋರೂಮ್ ಗ್ರ್ಯಾಂಡ್ ಆಗಿ ಉದ್ಘಾಟನೆಗೊಂಡಿದೆ. ಸುಮಾರು 1 ಲಕ್ಷ ಚದರ ಅಡಿಗೂ ಅಧಿಕ ವಿಸ್ತೀರ್ಣವನ್ನು ಹೊಂದಿಕೊಂಡು ಭವ್ಯವಾಗಿ ತಲೆ ಎತ್ತಿರುವ ಜಯಲಕ್ಷ್ಮಿ ಸಿಲ್ಕ್ಸ್ ಮಳಿಗೆಯ ಕಟ್ಟಡವನ್ನು ದಕ್ಷಿಣ ಕನ್ನಡದ ಕಾಜಿ ಅಲ್ ಹಾಜ್ ತ್ವಾಕಾ ಅಹಮದ್ ಮುಸ್ಲಿಯಾರ್ ಅವರು ಉದ್ಘಾಟಿಸಿದರು. ನೂತನ ಮಳಿಗೆಯನ್ನ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು ಶುಭ ಹಾರೈಸಿದ್ರು. ಅವಕಾಶ ಸಿಕ್ಕಿದೆ. ಕಡಿಮೆ ದರದಲ್ಲಿ ಮತ್ತು ಜನಸಾಮಾನ್ಯರಿಗೆ ಎಟಕುವ ರೀತಿಯಲ್ಲಿ ಈ ಮಳಿಗೆ ಆರಂಭಗೊಂಡಿದೆ. ಇದು ಇನ್ನೂ ಹೆಚ್ಚು ಇಲ್ಲಿ ಪ್ರಸಿದ್ಧವಾಗಿ ನಮ್ಮ ಮಂಗಳೂರಿನ ಜನತೆಗೆ ಇಷ್ಟಪಡುವಂತೆ ಆಗಲಿ ಎಂದು ಶುಭಾರೈಸಿದ ನಮ್ಮ ಮಂಗಳೂರಿನ ಜನತೆ ಇದರ ಸದುಪಯೋಗವನ್ನು ಪಡೆಯಿರಿ ಮತ್ತು ನಮ್ಮ ಜನಸಾಮಾನ್ಯರಿಗೆ ತಕ್ಕಂತೆ ಇದರ ಬಟ್ಟೆಯಲ್ಲಿ ಸೆಲೆಕ್ಷನ್ ತುಂಬ ಇದೆ. हम सब उसको देख चुका है। मैं खुदा से प्रार्थना करता हूँ कि लक्ष्मी को बेंगलुरु और कर्नाटक और उसके आगे भावी में इतिहास कायम करने का फुर्सत। ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಕೇರಳದಲ್ಲಿ 1947ರಲ್ಲಿ ನರಸಿಂಹ ಕಾಮತ್ ಅವರ ಮೂಲಕ ಸ್ಥಾಪನೆಗೊಂಡ ಜಯಲಕ್ಷ್ಮಿ ವಸ್ತ್ರ ಮಳಿಗೆ ಮಂಗಳೂರಿನಲ್ಲಿ 1 ಲಕ್ಷ ಚದರ ಅಡಿ ವಿಸ್ತೀರ್ಣದ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಮಳಿಗೆಯನ್ನ ಆರಂಭಿಸಿದೆ. ಇದು ಸ್ಮಾರ್ಟ್ ಸಿಟಿಯಾಗಿ ಬೆಳೆಯುತ್ತಿರುವ ಮಂಗಳೂರಿಗೆ ನೀಡಿದ ಕೊಡುಗೆಯಾಗಿದೆ. ಎಲ್ಲರ ವಿಶ್ವಾಸ ಗಳಿಸಿ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಕೇರಳದಲ್ಲಿ ಹೆಸರುವಾಸಿಯಾಗಿ ತನ್ನ 4 ಸಂಸ್ಥೆಯನ್ನ ಮಳಿಗೆಯನ್ನ ಕೇರಳದಲ್ಲಿ ಇಟ್ಟುಕೊಂಡು ಇವತ್ತು ಕರ್ನಾಟಕದ ಮಂಗಳೂರಿನಲ್ಲಿ 1 ಲಕ್ಷಕ್ಕೂ ಅಧಿಕ ಸ್ಕ್ವೇರ್ ಫೀಟ್ನ ಒಂದು ಉತ್ತಮ ಮಳಿಗೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಿಜಕ್ಕೂ ನನ್ನ ಕ್ಷೇತ್ರವಾದ ಮಂಗಳೂರಿನಲ್ಲಿ ಇಷ್ಟೊಂದು ದೊಡ್ಡ ಅವಕಾಶವನ್ನ ಮಂಗಳೂರಿನ ಜನತೆಗೆ ಕಲ್ಪಿಸಿಕೊಟ್ಟದಕ್ಕೆ ಗೋವಿಂದ್ ಕಾಮತ್ ಮತ್ತು ಅವರ ಕುಟುಂಬಸ್ಥರಿಗೆ ನನ್ನ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಶೋರೂಮ್ನ ಮೊದಲನೇ ಮಹಡಿಯನ್ನ ಭಾರತ್ ಬೇಡಿ ಸಂಸ್ಥೆಯ ಆನಂದ್ ಪೈ, ಸುಬ್ರಾಯ ಪೈ, ಸುಧೀರ್ ಪೈ ಹಾಗೂ ವೆಂಕಟೇಶ್ ಪೈ ಉದ್ಘಾಟಿಸಿದ್ರು. ಎರಡನೇ ಮಹಡಿಯನ್ನ ಜಯಲಕ್ಷ್ಮಿ ಸಂಸ್ಥೆಯ ಕುಟುಂಬ ಸದಸ್ಯರು ಉದ್ಘಾಟಿಸಿದ್ರು. ಇನ್ನು 3ನೇ ಮಹಡಿಯನ್ನ ಮಳಿಗೆಯ ಮಂಗಳೂರು ಶಾಖೆಯ ವ್ಯವಸ್ಥಾಪಕ ರಾಜೇಂದ್ರ ಉಳ್ಳಾಲ್, ಅಸಿಸ್ಟೆಂಟ್ ಮ್ಯಾನೇಜರ್ಗಳಾದ ಅನೀಶ್, ಶರತ್ ಹಾಗೂ ರಾಜು ಉದ್ಘಾಟಿಸಿದ್ರು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಮೀನಾಕ್ಷಿ ಶಾಂತಿಗೂಡು, ಮಾಜಿ ಶಾಸಕ ಜಿಆರ್ ಲೋಬೋ,
ಮಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕ ಅಬ್ದುಲ್ ರವೂಫ್, ಸ್ಥಳೀಯ ಕಾರ್ಪೊರೇಟರ್ ಸುಧೀರ್ ಶೆಟ್ಟಿ, ಜಯಲಕ್ಷ್ಮಿ ಶೋರೂಂನ ಚೇರ್ಮನ್ ನಾರಾಯಣ ಕಾಮತ್, ಜಂಟಿ ಆಡಳಿತ ನಿರ್ದೇಶಕರಾದ ಗೋವಿಂದ ಕಾಮತ್, ಕಾರ್ಯನಿರ್ವಾಹಕ ನಿರ್ದೇಶಕ ಸುಜಿತ್ ಕಾಮತ್, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಪ್ರೇಮಾನಂದ ಶೆಟ್ಟಿ, ಶಕೀಲಾ ಕಾವಾ, ಪೂರ್ಣಿಮಾ, ದಕ್ಷಿಣ ಕನ್ನಡ ಬಿಜೆಪಿ ಅಧ್ಯಕ್ಷ ಸುದರ್ಶನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮಂಗಳೂರಿನಲ್ಲಿ ಉದ್ಘಾಟನೆಗೊಂಡ ಜಯಲಕ್ಷ್ಮಿ ಶೋರೂಂ ಕರ್ನಾಟಕದಲ್ಲೇ ಅತಿ ದೊಡ್ಡ ಶೋರೂಂ ಆಗಿ ಗುರುತಿಸಲ್ಪಡಲಿದೆ. 4 ಮಹಡಿಗಳ ಬೃಹತ್ ಶಾಪಿಂಗ್ ಮಾಲ್ನಲ್ಲಿ ಅತ್ಯುತ್ತಮವಾದ ಉಡುಪುಗಳು ಮತ್ತು ವಧುವಿನ ಉಡುಗೆಗಳ ಬೃಹತ್ ಸಂಗ್ರಹವಿದೆ. ವಧುವಿನ ಸೀರೆಗಳು, ಡಿಸೈನರ್ ವೇರ್, ಜೆಂಟ್ಸ್ ಕಲೆಕ್ಷನ್ನಿಂದ ಮಕ್ಕಳ ಉಡುಗೆಗಳವರೆಗೆ ಅತ್ಯುತ್ತಮ ಮತ್ತು ನೂತನ ಕಲೆಕ್ಷನ್ ಜಯಲಕ್ಷ್ಮಿ ಫ್ಯಾಷನ್ನಲ್ಲಿ ಲಭ್ಯವಿದೆ. ಪುಟ್ಟ ಮಕ್ಕಳಿಗಾಗಿ ಮೋಜನ್ನ ನೀಡುವ ಸಲುವಾಗಿ ಮಕ್ಕಳ ಆಟದ ಸ್ಥಳವನ್ನ ಮೀಸಲಿರಿಸಲಾಗಿದೆ. ವ್ಯಾಪಕ ಸಂಗ್ರಹದ ಅತ್ಯುತ್ತಮ ಗುಣಮಟ್ಟದ ಉತ್ತಮ ಶ್ರೇಣಿಯ ಯಾವುದಕ್ಕೂ ಸಾಟಿ ಇಲ್ಲದ ಜಯಲಕ್ಷ್ಮಿ ಪ್ರತಿದಿನವೂ ಶಾಪಿಂಗ್ ಮಾಡುವ ಭರವಸೆಯನ್ನ ನೀಡುತ್ತಿದೆ. ಜವಳಿ ಕ್ಷೇತ್ರದಲ್ಲಿ ತನ್ನ 7 ದಶಕಗಳ ಪರಿಣತಿ ಹೊಂದಿರುವ ಜಯಲಕ್ಷ್ಮಿ ಭಾರತೀಯ ಸಾಂಪ್ರದಾಯಿಕ ಮತ್ತು ಪಾಶ್ಚಾತ್ಯ ಫ್ಯಾಷನ್ ವಸ್ತ್ರೋದ್ಯಮದಲ್ಲಿ ಅಪಾರ ಅನುಭವ ಹೊಂದಿದ್ದು ಪ್ರತಿಯೊಂದು ವಿಭಾಗದ ಜನರ ಅಭಿರುಚಿಯನ್ನ ಪೂರೈಸಲು ಸಜ್ಜಾಗಿದೆ. ನವ ವಿನ್ಯಾಸದೊಂದಿಗೆ ನೂತನ ಕಲ್ಪನೆಯೊಂದಿಗೆ ವಿನ್ಯಾಸಗೊಳಿಸಲಿರುವ ವಿಶಾಲವಾದ ಶೋರೂಂ ಪ್ರತಿಯೊಬ್ಬ ಗ್ರಾಹಕರ ಕಾಳಜಿ ವಹಿಸಲು 500ಕ್ಕೂ ಹೆಚ್ಚು ಹರ್ಷಚಿತ್ತ ಉತ್ಸಾಹಿ ಸಿಬ್ಬಂದಿ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಪ್ರಕ್ರಿಯೆಗಳು ಗ್ರಾಹಕರಿಗೆ ಅಂತಾರಾಷ್ಟ್ರೀಯ ಶಾಪಿಂಗ್ ಅನುಭವವನ್ನು ನೀಡಲಿವೆ. ಶರಸಾಲಿಯಾನ್ V4 News 24/7 ಮಂಗಳೂರು.